ಇನ್ನೂ ಬಾಕಿ ಇದೆ ಅದನ್ನು ಇಮಿಡಿಯೇಟ್ ಎಲ್ಲರೂ ಖಾತೆ ಮಾಡಿ ಈ ಸೊತ್ತು ತೆಗೆದು ಅವರಿಗೆ ಶಾಲೆ HM ಕೈಗೆ ದಾಖಲೆಯನ್ನು ಕೊಡಬೇಕು. ಖಾಸಗಿ ಜಮೀನುಗಳಲ್ಲಿನ ಶಾಲೆಗಳನ್ನು ಹೊರತುಪಡಿಸಿ ಉಳಿದ ಸರ್ಕಾರಿ ಜಮೀನುಗಳು ಹಾಗೂ ಗ್ರಾಮ ಠಾಣಾ ಜಾಗಗಳಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಮೊದಲು ಕೈಬರಹದಲ್ಲಿ ನಿವೇಶನ ಖಾತೆ ಈ ಸ್ವತ್ತುಗಳನ್ನು ಮಾಡಲು ಕ್ರಮ ಕೈಗೊಳ್ಳುವಂತೆ ಸಿಇಒ ವಿದ್ಯಾಕುಮಾರಿ ಪಿಡಿಒಗಳಿಗೆ ಸೂಚಿಸಿದರು. ಇಒ ಲಕ್ಷ್ಮಣ್ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 164 ಸರ್ಕಾರಿ ಶಾಲೆಗಳಿದ್ದು ಅವುಗಳಲ್ಲಿ ಈಗಾಗಲೇ 58 ಶಾಲೆಗಳಿಗೆ ಈ ಸ್ವತ್ತು ನೀಡಲಾಗಿದೆ. 28 ಶಾಲೆಗಳು ಖಾಸಗಿ ಜಮೀನುಗಳಲ್ಲಿವೆ. 106 ಶಾಲೆಗಳ ದಾಖಲೀಕರಣ ನಡೆಯುತ್ತಿದೆ ಎಂದರು. ಸುಮಾರು 50-60 ವರ್ಷಗಳಿಂದ ದಾನದ ಮತ್ತಿತರ ರೂಪಗಳಲ್ಲಿ ಶಾಲೆಗಳಿಗೆ ದಾನಿಗಳು ಜಾಗ ನೀಡಿದ್ದಾರೆ. ಆದರೆ ಅವುಗಳಿಗೆ ಖಾತೆಯಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಪಿಡಿಒಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ದಾಖಲೆಗಳಿದ್ದರೆ ಪಡೆದು ಈ ಸ್ವತ್ತನ್ನು ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರಿಗೆ ಮಾಡಿಕೊಡುವಂತೆ ಪಿಡಿಒಗಳಿಗೆ ಸೂಚಿಸಿದರು. ಜನವರಿ 12ಕ್ಕೆ ಮುಖ್ಯಮಂತ್ರಿಗಳು ಶ್ರೀ ಸ್ವಾಮಿ ವಿವೇಕಾನಂದ ಯುವಕರ ಸಂಘವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಹಿಂದೆ ಇದ್ದ ಸ್ವಾಮಿ ವಿವೇಕಾನಂದ ಸ್ವಸಹಾಯ ಸಂಘವನ್ನು ಯುವಕರ ಸಂಘವೆಂದು ನಾಮಕರಣ ಮಾಡಲಾಗಿದೆ. ಸಂಘಗಳ ಸದಸ್ಯರು ಅವರ ಇಷ್ಟಪಡುವ ಅಂದರೆ ಸೈಕಲ್ ರಿಪೇರಿ ಶಾಪು, ಮಹಿಳೆಯರಿಗೆ ಅಪ್ಪಳ ಸಂಡಿಗೆ ಮಾಡುವಂತಹ ಕೈಗಾರಿಕೆಗಳನ್ನು ತೆರೆಯಲು ಬ್ಯಾಂಕ್ ಮೂಲಕ 4 ಲಕ್ಷ ರುಗಳನ್ನು ಸಾಲ ಹಾಗೂ 1 ಲಕ್ಷ ರೂಪಾಯಿಗಳನ್ನು ಸಬ್ಸಿಡಿ ನೀಡಲಾಗುವುದು. ಇಂತಹ ಕಾರ್ಯಕ್ರಮಗಳ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಬ್ಯಾಂಕ್ಗಳಿಗೆ ಸಕಾಲ ನೀಡಬೇಕು ಎಂದರು. ವರದಿ ದೊಡ್ಡೇರಿ ಮಹಾಲಿಂಗಯ್ಯ. ಅದು ಖಾತೆ ಆಗಿಲ್ಲ. ಇನ್ನು ಕೆಲವು ದಾನ ಕೊಟ್ಬಿಟ್ಟಿದ್ದಾರೆ. ಖಾಸಗಿ ಜಮೀನುಗಳವರು ಅವರೇ ದಾನ ಕೊಟ್ಬಿಟ್ಟಿದ್ದಾರೆ. ಈಗ ಶಾಲೆ ಕಟ್ಟಿದ 50-60ರಲ್ಲಿ ಶಾಲೆ ಕಟ್ಟಿದ್ದಾರೆ, ಬಟ್ ಖಾತೆ ಆಗಿಲ್ಲ. ಆ ಎಲ್ಲ ಶಾಲೆಗಳದ್ದು ಒಂದು ಶಾಲಾ ದಾಖಲಾತಿ ಆಂದೋಲನ ಅಂತ ನಾನು ಜಿಲ್ಲಾಧಿಕಾರಿಗಳು ತಗೊಂಡು ಎಲ್ಲ ಶಾಲೆಗಳದ್ದು ಖಾತೆ ಮಾಡಿಕೊಡ್ಬೇಕು ಅಂತ. ಈಗ ನೀವು ಸುಮಾರು ಎಷ್ಟಿದೆ, 106 ಇನ್ನೂ ಬಾಕಿ ಇದೆ. ಅದನ್ನು ಇಮಿಡಿಯೇಟ್ ಎಲ್ಲರೂ ಖಾತೆ ಮಾಡಿ ಈ ಸೊತ್ತು ತೆಗೆದು ಅವರಿಗೆ ಶಾಲೆ HM ಕೈಗೆ ದಾಖಲೆಯನ್ನು ಕೊಡಬೇಕು. ಯಾಕಂದ್ರೆ ಈಗ ಹಿಂದೆ ಹಿರಿಯರು ಏನ್ ಮಾಡ್ತಾರೆ, ತಾತನೋ ಯಾರೋ ಒಬ್ರು ದಾನ ಕೊಟ್ಟಿರ್ತಾರೆ, ಕೆಲವು ದಾನ ಪತ್ರ ಇದೆ, ಆಗೇನಾಗುತ್ತೆ, ಆಗ ರಿಜಿಸ್ಟರ್ಡ್ ಇರಲಿಲ್ಲ. ಈಗ ಅವರ ಮೊಮ್ಮಕ್ಕಳ ಇದು ಜಾಗ ನಮ್ದು ಅಂತ ಬರ್ತಾರೆ, ಇದು ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಏನೇನು ಹಿಂದೆ ಅವ್ರ ಹತ್ರ ಏನ್ ಲಭ್ಯ ಇದೆ ದಾಖಲೆ ಅದನ್ನು ತಗೊಂಡು ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ರೆ ಮಹಜರ್ ಮಾಡಿಕೊಂಡು ಶಾಲೆ ಎಷ್ಟು ವರ್ಷದಿಂದ ಇದೆ, ಎಷ್ಟು ನಡೀತಾ ಇದೆ, ಏನೆಲ್ಲ ದಾಖಲೆ ಇಟ್ಕೊಂಡು ಅದನ್ನು ಖಾತೆ ಮಾಡಿ ಕೊಡಬೇಕು. ಮನೆ ಒಳಗಡೆ ಆಗಬೇಕು. ನಾವು ಸರ್ಕಾರಕ್ಕೆ ವರದಿನೂ ಕೂಡ ಕೊಡಬೇಕಾಗಿದೆ ಮಾಡಿರೋ ಬಗ್ಗೆ. ಆ ಕಾರಣಕ್ಕೋಸ್ಕರ ಸ್ವಸಹಾಯ ಸಂಘದಲ್ಲಿ ಪ್ರಯಾರಿಟಿಯಲ್ಲಿ ತಗೊಂಡು ಅವರದನ್ನು ಮಾಡಿ ಇದು ಮಾಡಬೇಕು. ಏನು ಇಮಿಡಿಯೇಟ್ ಬ್ಯಾಂಕಿಗೆ ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿಸ್ಬೇಕು. ಇಲ್ಲ ಸಂಘ ಮಾಡಿದ್ರೆ ಅಕೌಂಟ್ ಮಾಡಿದ್ರೆ ಗುಡ್ಡು, ಎಲ್ಲ ಪಂಚಾಯತ್ಗಳು ಕೂಡ ಅಕೌಂಟ್ ಓಪನ್ ಮಾಡಿ ಕೊಟ್ಟಿಲ್ಲ. ಎರಡನೇ ಸಂಘದ್ದು ಅಕೌಂಟ್ ಓಪನ್ ಮಾಡಬೇಕು. ಫಸ್ಟ್ ಸಂಘದ್ದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಸ್ವಾಮಿ ವಿವೇಕಾನಂದ ಯುವಕರ ಸಂಘ ಅಂತ SGYS ಆ ರೀತಿ ಬರುತ್ತೆ. ಸ್ವಾಮಿ ವಿವೇಕಾನಂದ ಯುವಕರ ಸಂಘ ಸ್ವಸಹಾಯ ಸಂಘನ ಬದಲಾಯಿಸಬೇಕು. ಅದನ್ನ ನಾವು ಲೆಟರ್ ಕೊಟ್ಟರೆ ಬ್ಯಾಂಕ್ ಮಾಡಿಬಿಡ್ತಾರೆ. ನಂತರ ನೀವು ಅದರ ಜೊತೆಗೆ ಈಗ ಏನ್ ಮಾಡ್ಬೇಕು, ಆ ಸ್ವಸಹಾಯ ಸಂಘ ಏನು ನೀವು ಸ್ವಸಹಾಯ ಸಂಘಗಳನ್ನು ಮಾಡಿದ್ದೀರಾ, ಈಗ ಬ್ಯಾಂಕ್ ಅಕೌಂಟ್ ಮಾಡಿ ಕೊಟ್ಟಿದ್ದೀರಾ. ಈಗ ಆ ಸಂಘಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನವರಿ 12ಕ್ಕೆ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಅವರಿಗೆ ಸೀಡ್ ಮನಿಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಜನವರಿ 12ಕ್ಕೆ. ಈಗ ಸರ್ಕಾರದ ಆದೇಶ ಬರ್ತಿದೆ, ಈಗ ಉದ್ಘಾಟನೆ ಮಾಡ್ತಾರೆ ಅಂತ. ಅದಕ್ಕಿಂತ ಮೊದಲು ಅವರು ಏನ್ ಆಕ್ಟಿವಿಟೀಸ್ ಮಾಡ್ತಾರೆ, ಸ್ವಸಹಾಯ ಸಂಘಗಳು ಮಾಡಿದ ಹಾಗೆ ಬ್ಯಾಂಕ್ಗಳಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಏನೇನು ಅವರು ಮಾಡ್ಬೋದು ಅಂತ. ಈಗ ಅವರು ಏನಾದ್ರು ಒಂದು ತೆಂಗಿನ ಎಣ್ಣೆದು ಯೂನಿಟ್ ಮಾಡ್ತಾರೆ, ಅಥವಾ ಕೊಬ್ಬರಿ ಎಣ್ಣೆ ಇಡಿಸುವಂಥದ್ದು ಯೂನಿಟ್ ಮಾಡ್ತಾರೆ, ಅಥವಾ ಬೇರೆ ಏನಾದರೂ ಹಪ್ಪಳ ಸಂಡಿಗೆ ಮಾಡುವಂಥದ್ದು ಮಾಡ್ತಾರೆ. ಅದು ಏನು